ಗ್ರಾಹಕರಿಂದ ತೆರಿಗೆ ಪಡೆಯದೆ ವಹಿವಾಟು ಮಾಡ್ತಾರಂತೆ. ಅದಕ್ಕಾಗಿ ಸರ್ಕಾರಕ್ಕೆ ಚಿನ್ನದ ಅಂಗಡಿ ಮಾಲೀಕರು ತೆರಿಗೆ ಕಟ್ಟಲ್ವಂತೆ. ಜ್ಯುವೆಲರಿ ಬ್ಯಾಂಕರ್ ಹಾಗೂ ಗೋಲ್ಡ್ ಲೋನ್ ಅಂಗಡಿಯ ಮಾಲೀಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ 30% ಮಾತ್ರ ಜಿಎಸ್ಟಿ ರಸೀದಿ ಕೊಡ್ತಾರಂತೆ. ಇನ್ನುಳಿದ 70% ವಹಿವಾಟಿನ ಲೆಕ್ಕಕ್ಕೆ ನಕಲಿ ರಸೀದಿಯೇ ನೀಡ್ತಾರಂತೆ. ತೆರಿಗೆ ಮುಕ್ತ ಆಗಿರುವ ಕೊರಟಗೆರೆ ಕ್ಷೇತ್ರದ ಬಲಿಷ್ಠ ಚಿನ್ನದ ಅಂಗಡಿಗಳ ವಹಿವಾಟಿನ ತನಿಖೆಗೆ ಆದಾಯ ಇಲಾಖೆಯ ಮೌನವೇಕೆ ಎಂಬುದೇ ಯಕ್ಷ ಪ್ರಶ್ನೆ. ಕೊರಟಗೆರೆ ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 30 ಜ್ಯುವೆಲರ್ಸ್, 5-6 ಬ್ಯಾಂಕರ್ಸ್ ಮತ್ತು ನಕಲಿ ಗೋಲ್ಡ್ ಲೋನ್ ಅಂಗಡಿಗಳಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆದಾಯದ ಲೆಕ್ಕ ನೀಡಲು 30% ಜಿಎಸ್ಟಿ ರಸೀದಿ ನೀಡ್ತಾರಂತೆ. ಆದಾಯ ಮರೆಮಾಚಲು 70% ನಕಲಿ ರಸೀದಿ ನೀಡಿ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಾರೆ. ತೆರಿಗೆ ಇಲಾಖೆ ಅಧಿಕಾರಿಗಳ ತಂಡ ಬಂದಾಕ್ಷಣ ಅಂಗಡಿಗಳಿಗೆ ವಾರ ಪೂರ್ತಿ ರಜೆ ಘೋಷಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಂಚನೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಕೊರಟಗೆರೆ ಪಟ್ಟಣದ ಗುಪ್ತ ಜ್ಯುವೆಲರ್ಸ್ ನಲ್ಲಿ ಗೌರಿಬಿದನೂರು ತಾಲೂಕಿನ ಸಾರಗುಂಡ್ಲು ಗ್ರಾಮದ ಮಂಜುಳ ಎಂಬಾಕೆ 2021 ಜೂನ್ 10ರಂದು 1,48,000 ಮೌಲ್ಯದ 30 ಗ್ರಾಂ ಮಾಂಗಲ್ಯದ ಸರ ಖರೀದಿಸಿದ್ದಾರೆ. ಗುಪ್ತ ಅಂಗಡಿ ಮಾಲೀಕ ನವೀನ್ ಗ್ರಾಹಕಿ ಮಂಜುಳ ಹೆಸರನ್ನು ಸಹ ಬರೆಯದೆ ನಕಲಿ ರಸೀದಿ ನೀಡಿದ್ದಾನೆ. 30 ಗ್ರಾಂ ಬಂಗಾರದ ಜೊತೆ 2.7 ಗ್ರಾಂ ಹೆಚ್ಚುವರಿ ವೇಸ್ಟೇಜ್ ಬಂಗಾರದ ಹಣವನ್ನು ಸಹ ಹೆಚ್ಚುವರಿಯಾಗಿ ಪಡೆದಿದ್ದಾನೆ. ಮಂಜುಳ ಕತ್ತಿನಲ್ಲಿದ್ದ ಮಾಂಗಲ್ಯದ ಸರ ದಿನ ಕಳೆದಂತೆ ಕಪ್ಪು ವರ್ಣಕ್ಕೆ ತಿರುಗಿದೆ. ನಂತರ ಕತ್ತಿನಲ್ಲಿ ಗಾಯವಾಗಲು ಶುರುವಾಗಿದೆ. ಗ್ರಾಹಕಿ ಗುಪ್ತಾ ನವೀನ್ ಬಳಿಗೆ ಬಂದು ಚಿನ್ನದ ಸರವನ್ನು ಪರೀಕ್ಷೆ ನಡೆಸಿದಾಗ 30 ಗ್ರಾಂ ಚಿನ್ನದ ಸರ 23 ಗ್ರಾಂಗೆ ಇಳಿದಿದೆ. ಕಂಗಾಲಾದ ಗ್ರಾಹಕಿ ಒಡವೆ ಅಂಗಡಿ ಮಾಲೀಕನಿಗೆ ಪ್ರಶ್ನೆ ಮಾಡಿದಾಗ ಮತ್ತೆ ಪರೀಕ್ಷಿಸಿ ಹೊಸದಾಗಿ ನೀಡುವ ಭರವಸೆ ನೀಡಿದ್ದಾನೆ. ಗ್ರಾಹಕಿಯಿಂದ ನಕಲಿ ರಸೀದಿ ಮತ್ತು ಮಾಂಗಲ್ಯದ ಸರ ಎರಡನ್ನೂ ಹಿಂದಕ್ಕೆ ಪಡೆದ ಮಾಲೀಕ ನವೀನ್ 15 ದಿನ ಕಳೆದರೂ ಹಣವೂ ನೀಡದೆ ಬಂಗಾರವೂ ನೀಡಿಲ್ಲ ಎನ್ನಲಾಗಿದೆ. ಜಿಎಸ್ಟಿ ಯಾರು ಕಟ್ಟಲ್ವಂತೆ. ಕೊರಟಗೆರೆ ಪಟ್ಟಣದ ಜ್ಯುವೆಲ್ಲರಿ ಮತ್ತು ಬ್ಯಾಂಕರ್ಸ್ ಮಾಲೀಕರು ಯಾರೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಎಸ್ಟಿ ತೆರಿಗೆ ಕಟ್ಟೋದಿಲ್ವಂತೆ. ಭಾರತ ದೇಶ ಸೇರಿದಂತೆ ಕೊರಟಗೆರೆಯಲ್ಲಿ 10% 15% ಜನ ಮಾತ್ರ ಚಿನ್ನದ ತೆರಿಗೆ ಕಟ್ತಾರಂತೆ. ಅಷ್ಟೇ ಎಂಬುದು ಗುಪ್ತ ಜ್ಯುವೆಲ್ಲರಿ ಮಾಲೀಕ ನವೀನ್ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಗುಪ್ತವಾಗಿ ಗುಪ್ತ ಗೋಲ್ಡ್ ಲೋನ್. ಗುಪ್ತ ಜ್ಯುವೆಲ್ಲರಿ ಸಮೀಪವೇ ಗೌಪ್ಯವಾಗಿ ಗುಪ್ತ ಗೋಲ್ಡ್ ಲೋನ್ ಕೂಡ ಗ್ರಾಹಕರಿಗೆ ಲಭ್ಯವಿದೆ. ಇದಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ವಂತೆ. ಇದನ್ನು ಪ್ರಶ್ನಿಸುವ ಅಧಿಕಾರವೂ ಯಾರಿಗೂ ಇಲ್ಲವೇ? ಗ್ರಾಹಕರು ಬಂಗಾರ ಖರೀದಿಸುವಾಗ ನಕಲಿ ರಸೀದಿ ನೀಡುತ್ತಿರುವ ಇವರು ಇನ್ನು ಗೋಲ್ಡ್ ಲೋನ್ ವ್ಯವಹಾರ ಹೇಗೆ ಮಾಡ್ತಾರೆ? ಗ್ರಾಹಕರಿಂದ ಪಡೆಯುವ ಬಡ್ಡಿ ಎಷ್ಟು? ಬಂಗಾರ ಹೇಗೆ ಕೊಡ್ತಾರೆ? ಎಂಬಿತ್ಯಾದಿ ಪ್ರಶ್ನೆಗಳು ಇದೀಗ ಕೇಳಿ ಬಂದಿದ್ದು, ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಸತ್ಯವನ್ನು ಹೊರತೆಗೆಯಬೇಕು ಎನ್ನುವ ಒತ್ತಾಯ ಕೇಳಿ ಬಂದಿದೆ. ಗುಪ್ತ ಜ್ಯುವೆಲರ್ಸ್ ನಲ್ಲಿ 30 ಗ್ರಾಂ ಚಿನ್ನದ ಸರಕ್ಕೆ 1,48,000 ಹಣ ನೀಡಿದ್ದೇನೆ. ನಮಗೆ ಅಂಗಡಿ ಮಾಲೀಕ ನವೀನ್ ಜಿಎಸ್ಟಿ ರಸೀದಿ ನೀಡದೆ ನಕಲಿ ರಸೀದಿಯ ಜೊತೆ ಕೆಡಿಎಂ ಚಿನ್ನದ ಬದಲು ನಕಲಿ ಬಂಗಾರ ನೀಡಿದ್ದಾರೆ. 30 ಗ್ರಾಂ ಇದ್ದ ಮಾಂಗಲ್ಯ ಸರ ಈಗ ಕಪ್ಪು ಬಣ್ಣಕ್ಕೆ ತಿರುಗಿ 23 ಗ್ರಾಂ ಆಗಿದೆ. ನಾವು ಪ್ರಶ್ನಿಸಿದ್ದಕ್ಕೆ ಸರ ಮತ್ತು ರಸೀದಿ ಪಡೆದು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತಾರೆ ಎಂದು ಮೋಸ ಹೋಗಿರುವ ಗ್ರಾಹಕಿ ಮಂಜುಳಾ ಅಳು ತೋಡಿಕೊಂಡಿದ್ದಾರೆ. ನನ್ನ ಮಗಳಿಗೆ ಮಾಂಗಲ್ಯ ಸರ ನೀಡುವಾಗಲೇ ಮೋಸವಾಗಿದೆ. ಗುಪ್ತ ಅಂಗಡಿ ಮಾಲೀಕ ಅಧಿಕೃತ ರಸೀದಿಯೂ ಕೊಟ್ಟಿಲ್ಲ, ಕೆಡಿಎಂ ಬಂಗಾರವೂ ನೀಡಿಲ್ಲ. ನಮ್ಮ ಕಡೆಯಿಂದ ಚಿನ್ನದ ಸರ ಹಿಂದಕ್ಕೆ ಪಡೆದು 15 ದಿನ ಕಳೆದಿದೆ. ಇತ್ತ ಹಣವೂ ಇಲ್ಲ, ಬಂಗಾರವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಇದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಮಂಜುಳಾ ಅವರ ತಂದೆ ಬೇಡಿಕೊಂಡರು. ನಾನು ರಮೇಶ್ ಹನುಮಂತರಾಯಪ್ಪ ಅಂತ ಹೇಳಿ ಬೋಡ್ಗಾಳಿ ನಮ್ದು. ಈ ಮಂಜಮ್ಮ ನನ್ನ ಮಗಳೇನೆ ಒಡವೆ ಮಾಡಿಸಿದಂತೂ ಗ್ಯಾರಂಟಿ 30 ಗ್ರಾಂ ತೂಕ ಮಾಡ್ದ. ತೂಕ ಮಾಡಿ ಮಾಂಗಲ್ಯ ಬಿಚ್ಕೊಟ್ವಿ. ಒಟ್ಟಲ್ಲೇ ಮಾಂಗಲ್ಯ ಬಿಚ್ಚಿಸ್ಬಿಟ್ಟು ಮಾಂಗಲ್ಯ ಸುತ್ತಕೊಡಪ್ಪ ಇನ್ನೇನು ಕೈ ನನ್ನ ವೇಸ್ಟ್ ಆದ ಒಡವೆ ಅಂತ ಹೇಳ್ಬಿಟ್ಟು ಮಾಂಗಲ್ಯ ಸುತ್ತ ಕೊಟ್ಬಿಟ್ವಿ. ಸರಿ, ಮಾಂಗಲ್ಯ ಸುತ್ತ ತಗೊಂಡ್ರು. ಆ ಕಡೆ ಬೇರೆ ಕ್ವಾಲ್ಚೆ ಒಂದು ಸರನನ್ನು ಒಂದು ಗಜೆ ಕಾಲ್ಚೆ ತಗೋಬೇಕಂತ ಆ ಕಡೆ ಹೋದ್ವಿ. ಅದು ಯಾವ ಸುತ್ತಿದ್ರೋ ಯಾವ್ದು ಬಿಟ್ರೋ ಗೊತ್ತಿರ್ತೀವಿ. ನಾವು ತೂಕ ಮಾಡಿಸಲಿಲ್ಲ. ಅವ್ರು ರೆಡಿ ಆಯ್ತು. ನಾವು ತಗೊಂಡು ಮನೆ ಕಡೆ ಅದೇ ಹೋದ್ವಿ. ತಿರುಗಿ ಚೀಟ ಆಗ್ತದೆ ಅಂತ ಅಂದಾಗ ನಾವು ತಗೊಬಂದು ಕೇಳಿದಾಗ ಅವತ್ತು ತೂಕ ಹಾಕಿರು. ತಿರ್ಗಾನ ಅವತ್ತು ಮಾಂಗಲ್ಯ ಆಗದೆ ತಿರುಗಿ ಮನೆ ತೂಕ ಹಾಕಿರು. 23 ಗ್ರಾಮ್ 350 ಬಂತು. ಇಲ್ಲ ಒಡವೆ ಬಿಚ್ಚವ್ರೆ, ಒತ್ತೆ ಐಕ್ಯವ್ರೆ, ಹಂಗೆ ಸೊಮ್ಮೆ ಒಡವೆ ಒತ್ತೆ ನಮಗೆ ಸಾಧ್ಯ ಅಲ್ಲ. ಮಾಂಗಲ್ಯ ಸಮೇತ ಐತೆ, ಒಡವೆ ಒತ್ತೆ ಹಾಕಲ್ಲ
ನಾವು ಒಡವೆ ಒತ್ತೆ ಇಕ್ಕಿಲ್ಲ, ಮಾಂಗಲ್ಯ ಸರ ಹೆಂಗೆ ಒತ್ತೆ ಇಕ್ತಾರೆ ಅಂತೇಳಿ, ಇಲ್ಲ ಅವ್ರದ್ದೇನೋ ತಪ್ಪು ಅಂತಂದ್ರು. ನಾನು ಬೇಕಂದಂಗೆ ಕೇಳ್ಕೊಂಡೆ, ಇಲ್ಲ ನೀವೇನು ಮಾಡ್ಕೊಂತ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಮಾಡ್ಕೊತೀನಿ, ನಾವು ಕೊಡಲ್ಲ ದುಡ್ಡನ್ನ, ಏನು ಬೇಕಾದ್ರೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಮ್ಮ ದಬಾಯಿಸಿ ಕಳಿಸೋದು. ಈಗೇನಂದ್ರು, ಈಗ ಸೋಮವಾರ ಕೊಡ್ತೀವಿ, ನಾವು ಹೇಳ್ತೀವಿ, ಸೋಮವಾರ ಬರ್ತೀವಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅಷ್ಟಕ್ಕೆ ನಿಂತೆ ಸ್ವಾಮಿ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇನ್ನ ಸ್ವಲ್ಪ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಾವು ಕೊಡ್ಬೇಕು ಅಂತ ಅಂದ್ಮೇಲೆ ಅದೇ ನಾನು ಸೋಮವಾರ ನೋಡ್ಕೊಂಡು ಕೊಡೋಣ ಅಂತ ಸುಮ್ಕಾಗಿ. ನಮ್ಮ ಹೆಸರು ಮಂಜುಳಾ ಅಂತ, ನಮ್ಮದು ಗೌರಿಬಿದನೂರು ತಾಲೂಕು. ನಾವಿಲ್ಲಿ ನಮಗೆ ಪರಿಚಯ ಇರೋಕ್ಕೆ ನಮ್ಮ ತಂದೆ ನಮ್ಮ ರಿಲೇಷನ್ ಮುಖಾಂತರ ಇಲ್ಲಿ ಬಂದು ಒಡವೆ ತಗೊಂಡ್ವಿ. ಇಲ್ಲಿ ಮಾಡೋಕ್ಕೆ 7 ತಿಂಗಳಾಯ್ತು ನಾವು ಮಾಡಕ್ಕೆ ಒಡವೆ. 7 ತಿಂಗಳಾದವಾಗ ಅವರು ಒಡವೆ ಮಾಡೋಕ್ಕೆ 8 ದಿನ ಕೊಡವೆ ಕೊಟ್ಟರು. ಒಡವೆ ಕೊಟ್ಟ ಮೇಲೆ ನಾವು ಮಾಡಕ್ಕೆ ಹೋಗಿ ಕೊಡಬೇಕಾದ್ರೆ 30 ಗ್ರಾಮ್ ಇತ್ತು. ನಾವು ತಿರ್ಗಾ ನಾವು ದುಡ್ಡು ವ್ಯವಹಾರ ಮಾಡೋಕ್ಕೆ ನಮ್ಮ ತಂದೆ ನಮ್ಮ ಅಕ್ಕ ಆ ಕಡೆ ದುಡ್ಡಿಂದ ಇದಕ್ಕೆ ಅವ್ರು ಆ ಕಡೆ ತಿರುಗಿಕೊಂಡ್ವಿ. ಕಾಲ್ ಚೈನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಕ್ಕ ಅಲ್ಲೇನೆ ಅಂಗಡಿಯಲ್ಲೇನೆ ಈ ಕಡೆ ತಿರುಗಿಕೊಂಡ್ವಿ. ಅವರು ಒಡವೆ ಸುತ್ತಿದ ಮೇಲೆ ನಮ್ಗೆ ತೂಕ ಹಾಕೊಡ್ಲಿಲ್ಲ. ಇನ್ನು ನಂಬಿಕೆ ಇರೋ ಜಾಗ ಅಂತ ಹೇಳ್ಬಿಟ್ಟು ನಾವು ಒಡವೆ ತಗೊಂಡು ತೂಕ ಹಾಕ್ತೀವಿ. ಎಷ್ಟು ಗ್ರಾಮ್ ಒಡವೆ? 30 ಗ್ರಾಮ್. ಏನು ಒಡವೆ? ಯಾರಿಗೆ? ನಮಗೆ. ಯಾವ ಜ್ಯುವೆಲರ್ಸು? ಗುಪ್ತಾ ಜ್ಯುವೆಲರ್ಸ್. ಏನಾಯ್ತು ತದಂತ್ರ? ಏನಾಯ್ತು ಒಡವೆ ತಗೊಂಡ್ಮೇಲೆ? ಒಡವೆ ತಗೊಂಡು ನಾವು ಹೆಂಗಿದ್ರು ನಂಬಿಕೆ ತಗೊಂತ ತಿರ್ಗಿ ಅವ್ರು ತೂಕ ಕೊಡ್ಲಿಲ್ಲ. ನಾವು ಹಂಗೆ ತಗೊಂಡು ಹೋದ್ವಿ. ತಗೊಂಡೋಗಿ 3 ತಿಂಗಳು 4 ತಿಂಗಳಾದ್ಮೇಲೆ ನಮ್ಗೆ ಇದೆಲ್ಲನೂ ಒಂಥರ ಶಿಫ್ಟಿಕ್ ಆದಂಗೆ ಆಯ್ತು. ಆಮೇಲೆ ನಮ್ಮ ತಮ್ಮಗೆ ಹೇಳಿದಕ್ಕೆ ತಿರುಗೋಗಿ ವಿಚಾರಿಸೋಟದ್ಗೆ ಅದು ಸೂಂಕ್ ಮುರಿಯೋದಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿ ಹೇಳೋದು. ತಿರ್ಗಿ ಅದು ದಿನಪರ್ತಿ ಮೇಲೆ ಜಾಸ್ತಿ ಶೈನಿ ಶೇಡ್ ಅಂತ ಬಂತು, ಜಾಸ್ತಿ ನಾವೇ ಆಯ್ತು. ತಿರ್ಗಾ ಅದನ್ನ ತಗೊಂಬಂದ ಅಂಗಡಿಗೆ ಮತ್ತೆ ವಾಪಸ್ ಕೊಟ್ವಿ. ಅವರು ಕೊಟ್ಟವ 30 ಗ್ರಾಮ್ ಅಂತ ಹೇಳ್ಬಿಟ್ಟು ಹಾಕಿ ಕೊಟ್ಟಿದ್ರು. ತಿರ್ಗಾ ಮಾಂಗಲ್ಯ ಸಮೇತ 30 ಗ್ರಾಮ್ ಐತಿ. ಅವ್ರ ಮಾಂಗಲ್ಯ ಚೈನ್ 30 ಗ್ರಾಮ್ ಇರೋದು, ಬರೀ 23 ಗ್ರಾಮ್ 350 ಮಿಲಿಯನ್ ಅದೆಷ್ಟು ಐತಿ ಬರೀ ಚೈನು. ಈಗ ಕೊಟ್ರ ಅವ್ರಿಗೆ ಏನಂದ್ರು? ಕೊಟ್ಟವಾಗ ಇದು ರಿಪೇರಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಉಚ್ಚಿದ್ದೀರಾ, ನೀವು ಗಿರ್ಬಿ ಅಂಗಡಿ ಒತ್ತೆ ಹಾಕಿದ್ದೀರಾ ಅಂತ ಅಂದ್ರು. ನಾವ್ ಹಾಕೊಂಡು ಅವ್ರು ಸುತ್ತ ಕೊಟ್ಟಿರೋದು ಮಾಂಗಲ್ಯಕ್ಕೆ ಒಳಗ ಹಾಕೊಂಡಿರೋದು, ನಾವು ಬಿಚ್ಚೆ ಇಲ್ಲ. ಏನಂತಾರೆ ಈಗ ನಾವು 15 ದಿನ ಆಯ್ತು, ನಿಮ್ಗೆ ವಾರಕ್ಕೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ ಅಂತ ಅಂದು. ಇವಾಗ ನಾಳೆಗೆ 20 ದಿನ ಆಗ್ತೈತಿ. ನಾವು ಒಡವೆ ಫೋನ್ ಮಾಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ನಮ್ಮ ತಂದೆನ ನನ್ನ ತಮ್ಮ ಹೋಗಿ ವಿಚಾರಿಸೋ ಅಷ್ಟೊತ್ತಿಗೆ, ಇಲ್ಲ ನಾವು ಕೊಡೋದೇ ಇಲ್ಲ, ಏನ್ ಮಾಡ್ಕೊಂಡ್ರಿ ಕಂಪ್ಲೇಂಟ್ ಕೊಡೋಗ್ರಿ ಅಂತ ಹೇಳಿ ಅಂತ ಅವ್ರೆ. ನಮ್ಗೆ ಅವ್ರ ಒಡವೆ ಬೇಡ, ನಮ್ಗೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ಲಿ. ನಿಮ್ಮ ಹೆಸರಮ್ಮ? ಮಂಜುಳಾ. ಯಾವ ಊರು? ಸಾರ್ಗೊಂಡ್ಲು, ಗೌರಿಬಿದನೂರು ತಾಲೂಕು. 1,48,000. ನಮ್ಮ ತಂದೆನ ನಮ್ಮ ತಮ್ಮ ತಲೆ ಎತ್ಕೊಂತಿಲ್ಲ ಮಾಡ್ಬಿಟ್ಟು ನಮ್ಗೆ ಅದೇ ರೀತಿ ಯಾರಿಗೂ ಆಗೋ ರೀತಿ ಆ ಥರ ಆಗಬಾರ್ದು. ಆ ಥರ ನಮಗೆ ವಾಪಸ್ ಕೊಡಿ. ಒಡವೆ ಅಂತೂ ಬೇಡ, ಒಡವೆ ಮೇಲೆ ನಮಗೆ ನಂಬಿಕೆ ಇಲ್ಲ. ನಮಗೆ ನಮ್ಮ ದುಡ್ಡು ನಮಗೆ ವಾಪಸ್ ಮಾಡಿಕೊಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ನಮ್ಮ ಒಡವೆ ನಮ್ಗೆ ವಾಪಸ್ ಕೊಡಿಸ್ತೀವಿ. ಯಾಕಂದ್ರೆ ಆಯಮ್ಮನ ಹೆಸರು ಬಿಲ್ ಹಾಕ್ಸಿಲ್ಲ, ಅವ್ರ ಹೆಸರಲ್ಲಿ ಹಾಕ್ಸಿ ಕೊಟ್ಟಿಲ್ಲ ಸರ್. ಆಯ್ತು. ಎಷ್ಟು ಗ್ರಾಮ್ ತಗೊಂಡ್ರು ಸರ್? ಸರ್ ಅವರು ಸುಮಾರು 6 ತಿಂಗಳ ಮುಂಚೆ ಬಂದು 30 ಗ್ರಾಮ್ ತಗೊಂಡೋಗಿದ್ರು. ಅದಕ್ಕೆ ಬಿಲ್ಲು ಕೊಟ್ಟಿದ್ದೀವಿ. ಈಗ ಅವ್ರು ಬಂದಿದ್ದಾರೆ 23 ಗ್ರಾಮ್ ಇದೆ. ಅದು ಏನಕ್ಕಾಗಿದೆ ನಮಗೂ ಅದು ಗೊತ್ತಿಲ್ಲ. ನಾವು ಅದನ್ನ ಚೆಕ್ ಮಾಡಿ ಯಾಕಂದ್ರೆ ಫಸ್ಟ್ ಟೈಮ್ ಅದಾಗಿರೋದು. ದಯವಿಟ್ಟು ನಾವು ಅದನ್ನ ಚೆಕ್ ಮಾಡಿ ಅದೇನಾರ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಅದನ್ನ ಕ್ಲಾರಿಫೈ ಮಾಡ್ಕೊಡ್ತೀವಿ. ಏನಕ್ಕೋಸ್ಕರ ಬಂದ್ರು ಸರ್ ಅವ್ರ ಕಸ್ಟಮರ್? ಯಾವುದು ಕತ್ತಲ್ಲಿ ಚೈನ್ ಕಡಿತಾ ಇದೆ ಅಂತ ಬಂದಿದ್ರು. ಎಷ್ಟು ಗ್ರಾಮ್ ಇದೆ ಸರ್? 30. ಅಮೌಂಟ್ ಎಷ್ಟಾಗಿದೆ ಸರ್? 148. ಈಗ ಎಷ್ಟಿದೆ ಸರ್? ಈಗ 23 ಗ್ರಾಮ್ ಇದೆ. ಈಗ ಕಮ್ಮಿ ಆಗಿದೆ ಅಂದ್ರೆ ನೀವು ಕೊಡಬೇಕಾದ್ರೆ 30 ಗ್ರಾಮ್ ಕೊಟ್ಟಿದ್ದೀರಾ? ಖಂಡಿತ ಇದೆ, ಅವರು ಒಪ್ಕೊಂಡಿದ್ದಾರೆ. ಅದು 30 ಗ್ರಾಮ್ ಇದೆ, ಅವ್ರು ತೂಕ ತೋರ್ಸ ಕೊಟ್ಟಿದ್ದೀವಿ. ಸರ್ ಅವ್ರಿಗೆ GST ಇರೋ ಬಿಲ್ ಯಾಕೆ ಕೊಟ್ಟಿಲ್ಲ ಸರ್? ಸರ್ ಅವ್ರು GST ಬೇಡ ಅಂದ್ರೆ ನಾವು ಕೊಡಲ್ಲ ಅಂದ್ರೆ ಅದಕ್ಕೆ ಕೊಟ್ಟಿಲ್ಲ ಸರ್. ಬೇಡ ಅಂದ್ರು ಅವ್ರು, ನನಗೆ GST ಬಿಲ್ ಬೇಡ ಅಂತ ಹೇಳಿದಾರೆ ಅವರು. ಅಲ್ಲ, ಈ ಸರ್ಕಾರಕ್ಕೆ ವಂಚನೆ ಮಾಡ್ದಂಗಲ್ವಾ ಸರ್? GST ಬಿಲ್ ಕೊಡ್ತಾರೆ ಸರ್. ಅವೆಲ್ಲ ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಅವೆಲ್ಲ ಇವಾಗ ಏನ್ ಮಾಡ್ತೀರಾ ಸರ್? ಸರ್ ಅದನ್ನ ನಾವು ಕ್ಲಾರಿಫೈ ಮಾಡ್ಕೊಡ್ತೀನಿ ಸರ್. ಯಾವ ಊರು ಸರ್ ಅವ್ರದ್ದು? ಲೇಟೆಸ್ಟ್ ಅವರು ಸರ್ ಗೌರಿಬಿದನೂರು ಅಂತ ಹೇಳಿದಾರೆ. ಅವ್ರ ತಂದೆ ಊರು ಸರ್ ಅದೇನು ಗೊತ್ತಿಲ್ಲ ನಮ್ಗೆ. ಈಗ ಏನ್ ಮಾಡ್ತೀರಿ ಅದನ್ನ? ಸರ್ ಅದನ್ನ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಶುಕ್ರವಾರ ಊರಿಂದ ಬರ್ತೀನಿ, ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ನಾನು 100% ನಾನೇ ಕ್ಲಾರಿಫೈ ಮಾಡ್ತೀನಿ. ತಮ್ಮ ಹೆಸರು ಸರ್? ನವೀನ್ ಕುಮಾರ್. ಯಾವ ಜ್ಯುವೆಲರ್ ಸರ್? ಗುಪ್ತಾ ಜ್ಯುವೆಲರ್ಸ್. ಥ್ಯಾಂಕ್ ಯು ಸರ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.